ಉಕ್ರೇನ್ನ ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಖಾರ್ಕಿವ್ನಿಂದ ಗ್ವೆನ್ಸಿಲ್ ಮ್ಯಾಕ್ಸಿನ್ ಫೆರ್ನಾಂಡಿಸ್ ವಾಪಸ್ಸಾಗಿದ್ದಾರೆ. ಅಲ್ಲಿನ ನೈಜ ಚಿತ್ರಣವನ್ನು ಮ್ಯಾಕ್ಲಿನ್ ಫೆರ್ನಾಂಡಿಸ್ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಕೇಂದ್ರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಧನ್ಯವಾದವನ್ನು ಹೇಳಿದ್ದಾರೆ. ಮತ್ತು ಯುದ್ಧ ಎಲ್ಲ ಸ್ಟಾರ್ಟ್ ಆಯಿತು, ತುಂಬ ಆಯಿತು. ಡೇ ಬೈ ಡೇ ಅದು ವರ್ಸ್ಟ್ ಆಗಿ ಹೋಯಿತು. ಆದರೂ ಕೂಡ ಅದನ್ನೆಲ್ಲ ಪಾರು ಮಾಡಿ ನನ್ನ ಮಗ ಮತ್ತು ಅವನ ಜೊತೆ ಇದ್ದ ಎಲ್ಲ ಮಕ್ಕಳು ವಾಪಸ್ ಬಂದಿದ್ದಾರೆ ಅಂತೇಳಿ ತುಂಬ ಖುಷಿ ಆಗ್ತಾ ಉಂಟು. ಇದಕ್ಕೆ ನಮ್ಮ ಸರ್ಕಾರ, ಭಾರತ ಸರ್ಕಾರ ತುಂಬ ನಮಗೆ ಹೆಲ್ಪ್ ಮಾಡಿದೆ. ನಾನು ಮತ್ತು ನನ್ನ ಪರಿವಾರದವರು, ನಮ್ಮ ಕುಟುಂಬಸ್ಥರು ಎಲ್ಲರೂ ನಮ್ಮ ಭಾರತ ಸರ್ಕಾರ ಮಾಡಿದ ಹೆಲ್ಪಿಗೆ ನಾವು ಋಣಿ. ಯಾವಾಗ ನಾವು ಇದು ಮತ್ತೆ ಕೆಳಗೆ ಹೋಗುವಾಗ ಒಂದು 15-20 ಮಿನಿಟ್ಸ್ ಆದಮೇಲೆ ನಮಗೆ ಇಂಡಿಯನ್ ಎಂಬಸಿಯಿಂದ ಅಡ್ವೈಸರಿ ಬಂತು.